10 ವರ್ಷಗಳ ಕಾಲ ಕೊರೋನಾ ಕಾಟ ಕಾಡಲಿದೆ. ಕೊರೋನಾ ಮೂರನೇ ಅಲೆಗೆ ದೊಡ್ಡ ದೊಡ್ಡ ತಲೆಗಳೇ ಉರುಳುತ್ತವೆ ಎಂದು ಕೋಡಿಮಠದ ಶ್ರೀ ಶಿವಯೋಗಿ ರಾಜೇಂದ್ರ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ಜೂನ್ 20ಕ್ಕೆ ಕೊರೋನಾ ಎರಡನೇ ಅಲೆಯು ಹೊಡೆತ ಕಡಿಮೆಯಾಗಲಿದೆ. ಸುನಾಮಿ, ಭೂಪ್ರಳಯ ಇತ್ಯಾದಿ ಪ್ರಕೃತಿ ವಿಕೋಪಗಳು ನಡೆಯಲಿದೆ. ತಮ್ಮ ಭವಿಷ್ಯ ಈವರೆಗೆ ಸುಳ್ಳಾಗಿಲ್ಲ ಎಂದು ಹೇಳಿದ್ದಾರೆ. ಮಳೆ ಚೆನ್ನಾಗಿದೆ, ಬೆಳೆ ಚೆನ್ನಾಗಿದ್ದು ಅನೇಕ ನೀರು ವಿಪರೀತ ಪ್ರಳಯವಾದ ಮಳೆಗಳು ಆಗೋ ಲಕ್ಷಣಗಳಿದ್ದಾವೆ. ಪ್ರಕೃತಿ 4 ದಿಕ್ಕಿನಲ್ಲಿ ಸರಿ ದೋಷ ಇದೆ. ಭೂಮಿಯಿಂದ ಇದೆ, ಆಕಾಶದಿಂದ ಇದೆ, ಗಾಳಿಯಿಂದ ಇದೆ, ನೀರಿನಿಂದ ಇದೆ. ಆಮೇಲೆ ಭೂಮಿ ಅರ್ಥಕ್ವಿಕ್ ಆಗೋ ಲಕ್ಷಣ ಭಾಳ ಇದೆ. ಆಮೇಲೆ ಮಿಂಚಿನಿಂದಲೂ ಭಾಳ ದುರ್ಯೋಗಗಳಿದ್ದಾವೆ. ಹಾಗೆ ಪ್ರಕೃತಿಯಿಂದ ಭಾಳ ಯೋಗ ಇದೆ. ಸಂಕ್ರಾಂತಿ ಆಶ್ವೀಜದ ಮೇಲೆ ಒಂದು ಜಗತ್ತು ಅಪಾಯಕಾರಿಯಾದಂಥ ಒಂದು ಘಟನೆ ನಡೀತದೆ. ಅದು ಭಾಳ ರಾಷ್ಟ್ರಕ್ಕೆ ಅಪಾಯಕಾರಿಯಾದ ಘಟನೆ. ಅದು ನೋಡ್ರಿ ಬೇಕಾದ್ರೆ. ದೊಡ್ಡ ದೊಡ್ಡ ತಲೆಗಳು ಉರುಳ್ತವೆ. ರಾಜಕೀಯ ವಿಪ್ಲವ ಆಗ್ತದೆ. ಜಗತ್ತಿನ ರಾಷ್ಟ್ರ ರಾಜಕೀಯ ವಿಪ್ಲವ ಆಗ್ತದೆ. ಆಮೇಲೆ